ಹಿಜಾಬ್ ವಿವಾದದ ಪರಿಸ್ಥಿತಿ ಜಿಲ್ಲೆಯಲ್ಲಿ ಎಲ್ಲೇ ಮೀರಿ ಹೋಗದಂತೆ ತಡೆಯುವ ಎಲ್ಲಾ ಪ್ರಯತ್ನವನ್ನ ಮಾಡಲಾಗಿದೆ ಅಂತ ಉಡುಪಿ ಜಿಲ್ಲಾ ಮುಸ್ಲಿಂ ಒಕ್ಕೂಟ ಹೇಳಿದೆ. ಈ ಕುರಿತು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಒಕ್ಕೂಟದ ಪ್ರಮುಖರು, ಜಿಲ್ಲೆಯ 6 ಮಂದಿ ಮುಸ್ಲಿಂ ವಿದ್ಯಾರ್ಥಿನಿಯರು ತಮ್ಮ ಹಿಜಾಬ್ ಹಕ್ಕಿಗಾಗಿ ಕೋರ್ಟ್ ಮೊರೆ ಹೋಗಿದ್ದಾರೆ. ನಮ್ಮದು ಪ್ರಜಾಸತ್ತಾತ್ಮಕ ದೇಶವಾಗಿರುವುದರಿಂದ ತಮ್ಮ ಹಕ್ಕುಗಳಿಗಾಗಿ ಕಾನೂನಿನ ಮೊರೆ ಹೋಗುವಂತಹ ಅವಕಾಶ ಎಲ್ಲ ವ್ಯಕ್ತಿ ಸಂಘ ಸಂಸ್ಥೆಗಳಿಗೆ ನಮ್ಮ ಸಂವಿಧಾನ ಮಾಡಿಕೊಟ್ಟಿದೆ. ಈ ಬಗ್ಗೆ ಮಸೀದಿ ಧರ್ಮಗುರು, ಡಿಸಿ, ಡಿಡಿಪಿಐ, ಶಾಸಕ, ಪ್ರಾಂಶುಪಾಲರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ಶಾಂತಿಯುತವಾಗಿ ಸಮಾಧಾನದಿಂದ ಬಗೆಹರಿಸುವ ಬಗ್ಗೆ ಮಾತನಾಡಿದ್ದೇವೆ ಅಂತ ಹೇಳಿದರು. ಇನ್ನು ಹಿಜಾಬ್ ಹಾಕಿ ಅಂತ ಯಾರಿಗೂ ಕೂಡ ನಾವು ಒತ್ತಾಯ ಮಾಡೋದಿಲ್ಲ. ಈ ವಿಚಾರ ಭಾರತದ ಸಂವಿಧಾನ ಮತ್ತು ಅವರವರ ಆಯ್ಕೆಗೆ ಬಿಟ್ಟಿದ್ದು. ಯಾರಿಗೆ ಹಿಜಾಬ್ ಧರಿಸಿ ಅಭ್ಯಾಸವಾಗಿದೆಯೋ ಅವರಿಗೆ ಹಿಜಾಬ್ ಧರಿಸಲು ಅವಕಾಶ ಮಾಡಿಕೊಡಿ ಅಂತ ಮನವಿ ಮಾಡಿದ್ರು. ಇಂದು ಮಾಧ್ಯಮಗಳ ಮೂಲಕ ಮತ್ತು ಸಾಮಾಜಿಕ ಜಾಲತಾಣಗಳ ಮೂಲಕ ಯಾವುದು ಸುಲಭವಾಗಿ ಬಗೆಹರಿಸುವ ಪ್ರಶ್ನೆಗಳಿವೆ ಅದನ್ನು ಸ್ವಲ್ಪ ಬಗೆಹರಿಸಿದ ಹಾಗೆ ಕೊಂಡೊಯ್ತಾರೆ. ಆದ್ರಿಂದ ನಾವು ಸುಮ್ಮನೆ ಕೂತ್ಕೊಳ್ಳಿಲ್ಲ. ನಾವು ಒಕ್ಕೂಟದ ಸಭೆಗಳನ್ನು ಮಾಡಿದ್ದೇವೆ, ಮಸೀದಿಗಳಿಗೆ ನೇರ ಸಂಪರ್ಕ ಮಾಡಿದ್ದೇವೆ, ನಮ್ಮ ಪದಾಧಿಕಾರಿಗಳ ಸಭೆಗಳನ್ನು ಮಾಡಿದ್ದೇವೆ ಮತ್ತು ನಮ್ಮ ಇತರ ನೆರೆಯ ಜಿಲ್ಲೆಗಳ ಸಂಘಟನೆಗಳೊಂದಿಗೂ ಕೂಡ ಮಾತುಕತೆ ನಡೆಸಿದ್ದೇವೆ. ಎಲ್ಲರಿಗೂ ಸಮುದಾಯಕ್ಕೆ ನೇರವಾಗಿ ನಮ್ಮಿಂದ ಏನು ಕೊಡಬೇಕು ಅದನ್ನು ನಾವು ಕೊಟ್ಟಿದ್ದೇವೆ. ಎಡ್ಯುಕೇಷನ್ ಇದನ್ನು ತೆಗೆದುಕೊಂಡು ಬನ್ನಿ. ಅದರಲ್ಲಿ ಎಂತ ಹೇಳಿದ್ರೆ ಸಮವಸ್ತ್ರದ ಬಗ್ಗೆ ಹೇಳಿದ್ದಾಗಿದೆ, ಎಲ್ಲಿಯೂ ಸ್ಕಾರ್ಫ್ ಹಾಕಬಾರದು ಎಂಬುದಾಗಿ ಹೇಳಿಲ್ಲ. ಅದು ಅಲ್ಲದೆ PU ಬೋರ್ಡ್ನ 24ನೇ ಪೇಜಿನಲ್ಲಿ ಇಂತಹ ನಿಯಮಗಳನ್ನು ರೂಪಿಸಬಾರದು ಎಂಬುದಾಗಿ ಹೇಳಲಾಗಿದೆ. ಅದನ್ನು ನೀವು ಸ್ಪಷ್ಟವಾಗಿ ನಾವು ಅದನ್ನು ತೆಗೆದು ನೋಡಬಹುದು. ಮುಸ್ಲಿಂ ಒಕ್ಕೂಟ ಎಂಬುದು ಬೇರೆ ಬೇರೆ ಕೋರ್ಸ್ ಇರುವಂತಹ ಸಂಘಟನೆಗಳ ಒಂದು ವೇದಿಕೆ. ಅದು ಒಂದು ಸಂಘಟನೆ ಅಲ್ಲ, ಇಲ್ಲಿ ವ್ಯಕ್ತಿಗಳ ಸಂಘಟನೆಯೂ ಅಲ್ಲ. ಆದ್ದರಿಂದ ಯಾವುದೇ ಇಂಥ ವಿಷಯಗಳು ಬಂದಾಗ ಅದು ಯಾವುದೇ ವ್ಯಕ್ತಿ ಅಥವಾ ಅದರ ಪದಾಧಿಕಾರಿಗಳು ನಿರ್ಣಯ ತೆಗೆದುಕೊಳ್ಳದೆ ಅದು ಪುನಃ ಯಾವ ರೀತಿ ಮೊನ್ನೆ ಕಾಪುವಿನಲ್ಲಿ ಅದು ಸಭೆ ಸೇರಿತ್ತು, ರ್ಯಾಪಿಡ್ ಆಗಿ ನಾವು ಅದಕ್ಕೆ ಸಭೆಗೆ ಸೇರಿಸಿ ಅದರ ಬಗ್ಗೆ ಯಾವ ಕ್ರಮ ಕೈಗೊಳ್ಳಬೇಕಂತ ನಾವು